ಪಡುಬಿದ್ರಿಯ ಎರ್ಮಾಳು ತೆಂಕ ಗ್ರಾಮದ ಬೂತ್ ಸಂಖ್ಯೆ 84ರಲ್ಲಿ ಮುಸ್ಲಿಂ ಮಹಿಳೆಯ ಮತವನ್ನ ಯಾರೋ ನಕಲಿಯಾಗಿ ಚಲಾಯಿಸುವ ಮೂಲಕ ಆ ಮಹಿಳೆಯ ಮತದಾನದ ಹಕ್ಕನ್ನು ಕಸಿದುಕೊಂಡಿದ್ದು, ಇದನ್ನು ಸಮರ್ಥಿಸಿದ ಬೂತ್ ಅಧಿಕಾರಿ ಇದೆಲ್ಲ ಕಾಮನ್, ನೀವು ಚಾಲೆಂಜ್ ಮತ ಚಲಾಯಿಸಿ ಎನ್ನುವ ಮೂಲಕ ಆದ ತಪ್ಪನ್ನು ಸಮರ್ಥಿಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ವ್ಯಕ್ತವಾಗಿದೆ. ಎರ್ಮಾಳು ತೆಂಕ ಗ್ರಾಮದ ಗುಜ್ಜಿ ನಿವಾಸಿ ಮೊಹಮ್ಮದ್ ಸಲೀಂ ಎಂಬವರ ಪತ್ನಿ ಜೈಮಾ ಬೇಗಂ ಎಂಬವರೇ ಮತದಾನದ ಹಕ್ಕನ್ನು ಕಳೆದುಕೊಂಡವರು. ಈ ಬಗ್ಗೆ ಮಾತನಾಡಿದ ಸಲೀಂ ಅವರು, ನನ್ನ ಪತ್ನಿ ಮತ ಚಲಾಯಿಸಲು ಮತಗಟ್ಟೆಗೆ ಹೋದಾಗ ಬೂತ್ ಅಧಿಕಾರಿ ನಿಮ್ಮ ಮತ ಚಲಾಯಿಸಲಾಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ಪೂರಕ ದಾಖಲೆಗಳನ್ನು ತೋರಿಸಿ ಅಂದಾಗ ಅದೆಲ್ಲ ಮಾಮೂಲು, ನೀವು ಚಾಲೆಂಜ್ ಮತ ಚಲಾಯಿಸಿ ಅಂತ ಘಟನೆ ಗಂಭೀರವೇ ಅಲ್ಲ ಎನ್ನುವ ಹಾಗೆ ವರ್ತಿಸಿದ್ದಾರೆ. ಒಬ್ಬರ ಮತವನ್ನ ಇನ್ನೊಬ್ಬರು ಚಲಾಯಿಸುವುದು ಸಾಮಾನ್ಯ ಅಂತ ಆದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಎಲ್ಲಿದೆ? ಗಂಭೀರವಾಗಿ ಪರಿಗಣಿಸಬೇಕಾದ ವಿಚಾರವನ್ನ ಹಗುರವಾಗಿ ಪರಿಗಣಿಸಿರುವುದು ಸರಿಯೇ? ಇದೀಗ ಅಧಿಕಾರಿಗಳ ಸೂಚನೆಯಂತೆ ಚಾಲೆಂಜಿಂಗ್ ಮತ ಚಲಾಯಿಸಲಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತೆಂಕ ಗ್ರಾಮದಿಂದ ನನ್ನ ಮಿಸಸ್ ಜೈಮಾ ಬೇಗಂ ಅಂತೇಳಿ, ಇವಳಿಗೆ ನಾವು 2 ಮತ್ತು 6ರಲ್ಲಿ ಇಲ್ಲಿ ಕ್ರಮ ಸಂಖ್ಯೆ ಇದರಲ್ಲಿ ವಾರ್ಡಲ್ಲಿ ವೋಟಿಂಗ್ಗೆ ಅಲ್ಲಿಗೆ ಅವಳು ಡಾಕ್ಯುಮೆಂಟ್ ಆಧಾರ್ ಅದಕ್ಕೆಲ್ಲ ಬೇಕಾದ ದಾಖಲೆಯನ್ನು ಇಟ್ಕೊಂಡು ಹೋಗುವಾಗ ಅಲ್ಲಿ ಹೇಳಿದರೆ ನಿಮ್ಮದು ವೋಟರ್ ಆಲ್ರೆಡಿ ಹಾಕಿ ಆಗಿದೆ ಅಂತೇಳಿ. ನಮ್ಮದೊಂದು ಹಕ್ಕಿರ್ತದಲ್ಲ ವೋಟ್ ಹಾಕುವ, ಆ ರೈಟ್ಸೇ ನಮಗೆ ಇಲ್ಲ ಅಂತ ಹೇಳಿದರೆ ಮತ್ತೆ ಅಂತ ಇದೆ ಅಧಿಕಾರಿಗಳು. ಅದಕ್ಕೆ ಹೋಗ್ತಲ್ಲ, ಅದಕ್ಕೆ ನಾವು ಎಲ್ಲ ಸರಿ ಮಾಡ್ತೇವೆ, ಮತ್ತು ಅದಕ್ಕೆ ನಿಮಗೆ ಅದು ಚಾಲೆಂಜಿಗೆ ವೋಟ್ ಮಾಡಿ ಇದೆಲ್ಲ ಸರಿ ಮಾಡುವ, ಅದೆಲ್ಲ ಪೋಲಿಂಗ್ ಇದರ ಕೌಂಟಿಂಗಲ್ಲಿ ಬರ್ತದೆ. ಆದರೆ ನಮಗೆ ಬೇಸರ ಅಂತ ಹೇಳಿದರೆ ನಾವು ಒಂದು ಹಕ್ಕಿರ್ತದಲ್ಲ ನಮಗೆ ವೋಟ್ ಹಾಕಬೇಕಂತೇಳಿ ರೈಟ್ಸು, ಅದೊಂದು ಇಲ್ಲ ಅಂತ ಹೇಳಿದರೆ ಎಂತ ಇದು.